ಸರ್ಕಾರದ ರೈತ ವಿರೋಧಿ ನೀತಿ ಖಂಡಿಸಿ ಅಕ್ಟೋಬರ್ 18ರಂದು ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ವಿಧಾನಸೌಧ ಚಲೋ ಪ್ರತಿಭಟನೆ ಹಮ್ಮಿಕೊಂಡಿದೆ ಎಂದು ತಿಪಟೂರು ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆಯ ತುಮಕೂರು ಜಿಲ್ಲಾ ಸಂಚಾಲಕರಾದ ಎಸ್.ಎನ್. ಸ್ವಾಮಿ ಮಾತನಾಡಿ, ತಿಪಟೂರು ಎಪಿಎಂಸಿ ರೈತ ಭವನದಲ್ಲಿ ಪದಾಧಿಕಾರಿಗಳು ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ದೇಶದಲ್ಲಿ ರೈತರು ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಉಪಯೋಗವಿಲ್ಲದ ಪಾಳು ಬಿದ್ದಿರುವ ಅರಣ್ಯದಂಚಿನ ಭೂಮಿ ಸೇರಿದಂತೆ ಸರ್ಕಾರಿ ಭೂಮಿಯನ್ನ ಹಗಲು ರಾತ್ರಿ ಬೆವರು ಸುರಿಸಿ ಕೃಷಿ ಯೋಗ್ಯವನ್ನಾಗಿಸಿ ಆ ಭೂಮಿಯಲ್ಲಿ ಆಹಾರ ಉತ್ಪಾದನೆ ಕಾಣಿಕೆ ನೀಡುವಲ್ಲಿ ರೈತರ ಪರಿಶ್ರಮವನ್ನು ಸ್ಮರಿಸಿಕೊಳ್ಳಬೇಕು. ರೈತರಿಗೆ ಇಲ್ಲಿಯವರೆಗೆ ಸರ್ಕಾರಗಳು ಕನಿಷ್ಠ ಸೌಲಭ್ಯವನ್ನು ಒದಗಿಸಲು ವಿಫಲವಾಗಿದೆ. ಅಧಿಕಾರ ವಹಿಸಿದ ಯಾವ ಸರ್ಕಾರಗಳು ರೈತರ ಬಗ್ಗೆ ಕಾಳಜಿ ವಹಿಸಿಲ್ಲ ಎಂದರು. ಈ ಸುದ್ದಿಗೋಷ್ಠಿಯಲ್ಲಿ ಹಿರಿಯ ರೈತ ಮುಖಂಡ ಬಳ್ಳೆಕಟ್ಟೆ ಬಿಬಿ ಸಿದ್ದಲಿಂಗಮೂರ್ತಿ, ಪ್ರಶಾಂತ ರಂಗದಾಮಯ್ಯ, ಗೋಪಿನಾಥ್, ತಿಪಟೂರು ತಾಲೂಕಿನ ರೈತ ಮುಖಂಡರು ಭಾಗವಹಿಸಿದ್ದರು. ವರದಿ ಆನಂದ್, ತಿಪಟೂರು. ವಾಪಸ್ ತಗೊಂಡ ಮೇಲೆ ಅದು ಆಗಿರುವಂಥ ಖರ್ಚುಗಳನ್ನು ತಗೊಳ್ಳೋದಕ್ಕೆ ಒದ್ದಾಡ್ತಾ ಇದ್ದಾರೆ. ಇನ್ನು ಗುತ್ತಿಗೆಯಲ್ಲಿಂದ ಕೊಡ್ತಾರೆ. ಮತ್ತು ಸರ್ಕಾರ ವ್ಯಾಪಾರಸ್ಥರಿಗಿಂತ ಕಡೆ ಬರ್ತಾ ಬರ್ತಾ ಗುತ್ತಿಗೆಯನ್ನು ಜಾಸ್ತಿ ಮಾಡಿದ್ರೆ ರೈತರು ಕೊಡೋದಕ್ಕಾಗಿದೆ, ಭೂಮಿ ಬಿಡಬೇಕಾಗುತ್ತೆ. ಇನ್ನೊಂದು, ಆ ಭೂಮಿ ಯಾವತ್ತೂ ರೈತರಿಗಂತೂ ಸಿಗೋದಿಲ್ಲ, ಅದು ಸರ್ಕಾರದ ವಶದಲ್ಲೇ ಇರುತ್ತೆ. ಹಾಗಿದ್ರೆ ಈ ರೈತ ಗುತ್ತಿಗೆ ಕೊಡೋಕ್ಕಾಗದೆ ಬಿಟ್ಟರೆ ಆ ಭೂಮಿ ಗತಿ ಏನಾಗುತ್ತೆ? ಮತ್ತೆ ರೈತನಿಗೆ ಹೋಗುತ್ತಾ? ಸರ್ಕಾರಗಳೇನೋ ರೈತರು ಕೊಡ್ತೀವಿ ಅಂತ ಮೇಲ್ಮೇಲೆ ಮಾತುಕತೆ ಆಡ್ತಾ ಇದ್ದಾರೆ. ಆದರೆ ನಿಜವಾಗ್ಲೂ ಕೂಡ ಸರ್ಕಾರದ ಒಳ ಉದ್ದೇಶ ಇರೋದು ಇವೆಲ್ಲವನ್ನು ಕೂಡ ತಮ್ಮ ಬೇಕಾದಂಥ ಸಂಘ ಸಂಸ್ಥೆಗಳಿಗೆ, ಮುಖ್ಯವಾಗಿ ಕಾರ್ಪೊರೇಟ್ ಕಂಪನಿಗಳು ಕೊಡಬೇಕಾಗಿದೆ. ಯಾಕೆಂದರೆ ಇದು ಒಂದೇ ನೀತಿ ಅಲ್ಲ, ಹಲವಾರು ನೀತಿಗಳು ಈ ದಿಕ್ಕಿನ ಹತ್ರ ಹೋಗ್ತಾ ಇದೆ. APMC ಕಾಯ್ದೆ ತಿದ್ದುಪಡಿಯನ್ನು ತಂದು ರೈತರು ಬೆಂಬಲ ಬೆಲೆಯನ್ನು ಸಿಗದೇ ಇರೋಂಗೆ ಮಾಡ್ತಾ ಇದ್ದಾರೆ. ನೇರ ಖರೀದಿಯನ್ನು ಹೆಸರಿನಲ್ಲಿ ರೈತರ ಶೋಷಣೆ ಆಗುತ್ತೆ. ಹಾಗಾಗಿ ಅವರು ವ್ಯವಸಾಯದಿಂದ ವಿಮುಖರಾಗಬೇಕಾಗುತ್ತೆ. ಇನ್ನೊಂದು ಕಡೆ ಈ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ತಂದು 79 ABC ತೆಗೆದುಹಾಕಿದ್ದಾರೆ. ಇದರಿಂದ ಯಾರು ಬೇಕಾದರೂ ಕೂಡ ಕೃಷಿಯೇತರ ಚಟುವಟಿಕೆಗಳಿಗೂ ಕೂಡ ಭೂಮಿಯನ್ನು ಸುಲಭವಾಗಿ ಖರೀದಿಸಬಹುದು ಅಂತ ಆದಮೇಲೆ ಬಹಳ ಬೇಗನೆ ರೈತರ ಜಮೀನುಗಳು ಶ್ರೀಮಂತರ ಪಾಲುಗಳು ಸೇರ್ಕೊಳ್ತವೆ, ಅದು ಕೂಡ ಕಳೆದು ಹೋಗುತ್ತೆ. ಇನ್ನೊಂದು ಕಡೆ ವಿದ್ಯುತ್ ಕಾಯ್ದೆನ ತರ್ತಾ ಇದ್ದಾರೆ. ಅವರು ಈಗ ಹಾಕಿದ ಖರ್ಚಿನೇ ತೆಗಿಯಕ್ಕಾಗದೇ ಇದ್ದಂಥವ್ರು ಇನ್ನು ವಿದ್ಯುತ್ ಕಾಯ್ದೆಯ ಪ್ರಕಾರ ಮೀಟರ್ಗಳನ್ನು ಅಳವಡಿಸಿದ್ರೆ ಅದರ ಬಿಲ್ಲ ಕಟ್ಟೋದಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗಿ ಸಾಧ್ಯ ಇಲ್ಲ. ಆವಾಗಲೂ ಅವರು ವ್ಯವಸಾಯದಿಂದ ವಿಮುಖರಾಗ್ತಾರೆ. ಒಟ್ಟಾರೆಯಾಗಿ ಇಂಥರು ವಿಮುಖರನ್ನಾಗಿ ಮಾಡಿ ಸರ್ಕಾರ ಒಂದು ದೊಡ್ಡ ಮಟ್ಟದ ಭೂಮಿಯನ್ನು ತನ್ನ ವಶಕ್ಕೆ ತಗೊಂಡು ಕಾರ್ಪೊರೇಟ್ ಕಂಪನಿಗಳು ಕೊಟ್ಟಿದೆ. ಈಗಾಗಲೇ ಒಂದು ಚಾಣಕ್ಯ ವಿವಿ ಅಂತ ತನಗೆ ಬೇಕಾದಂಥ ಸಂಸ್ಥೆಗೆ 300 ಚಿಲ್ಲರೆ ಎಕರೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ KIDB ಹೆಸರಿನಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ರೈತರ ಭೂಮಿಯನ್ನು ಸ್ವಾಧೀನಪಡಿಸ್ಕೊಳ್ತಾ ಇದ್ದಾರೆ. ಅದೆಲ್ಲದನ್ನು ಕೂಡ ಕೈಗಾರಿಕಾ ಉದ್ಯಮಿಗಳು ಕೊಡ್ತಾ ಇದ್ದಾರೆ. ಇಲ್ಲೂ ಕೂಡ ಈ ಸರ್ಕಾರಿ ಜಮೀನುಗಳು ಏನಿದೆ ಇದು ವಾಸ್ತವವಾಗಿ ಜನಗಳಿಗೆ ಸೇರಿದೆ. ಯಾಕೆಂದರೆ ಎಲ್ಲ ಜಮೀನುಗಳು ಕೂಡ ಒಂದು ಕಾಲದಲ್ಲಿ ಯಾರು ವ್ಯವಸಾಯ ಮಾಡಿಲ್ಲದೆ ಇದ್ದದ್ದು ವ್ಯವಸಾಯ ಮಾಡ್ಕೊಂಡೇ ಎಲ್ಲರೂ ತಮ್ಮ ಜಮೀನು ಮಾಡ್ಕೊಂಡಿದ್ದಾರೆ. ಸರ್ಕಾರಿ ಜಮೀನಿಂದ ಅದು ಇಡೀ ದೇಶದ ಜನತೆಗೆ, ಮುಖ್ಯವಾಗಿ ಬಡ ಜನತೆಗೆ ಸೇರಿರೋದು. ಅವರು ಕೊಡೋದು ಬದಲು ಇವರು ತಮ್ಮ ಕಾರ್ಪೊರೇಟ್ ಕಂಪನಿಗಳಿಗೆ, ಅವರ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗಳಿಗೆ, ಅವ್ರ ವ್ಯಾಪಾರ ವಹಿವಾಟುಗಳಿಗೆ ಇವುಗಳನ್ನ ಕೊಟ್ಟಿದ್ದಾರೆ. ಈ ಒಂದು ನೀತಿಯ ವಿರುದ್ಧ ನಾವು ಇಡೀ ರಾಜ್ಯದಲ್ಲಿ ಚಳುವಳಿಯಿಂದ ಬೆಳೆಸ್ತಾ ಇದ್ದೀವಿ. ರೈತರೆಲ್ಲ ಕಡೆ ಕೂಡ ಗುಗ್ಲೆದ್ದಿದ್ದಾರೆ.